ಕೆಲಸ ನಿರ್ವಹಿಸುತ್ತಿದ್ದ ಕಂಪನಿ ರಾತ್ರಿ ನಿಲ್ಲಲು ಅವಕಾಶವೇ ನೀಡದೆ ಕೈಬಿಟ್ಟ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಖಾಸಗಿ ಹಾಲ್ ಒಂದರಲ್ಲಿ ತಂಗಲು ವ್ಯವಸ್ಥೆ ಕಲ್ಪಿಸಿದ ಪಡುಬಿದ್ರಿ ಪೊಲೀಸರ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ನಂದಿಕೂರಿನ ಕೈಗಾರಿಕಾ ವಲಯದಲ್ಲಿ ಕಾರ್ಯಾಚರಿಸುತ್ತಿರುವ ಉದಯ್ ಶೆಟ್ಟಿ ಎಂಬುವರ ಮಾಲಕತ್ವದ ಶ್ರೀ ಚಕ್ರ ಎಂಬ ಗೋಣಿಚೀಲ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಡಿಶಾ ಮೂಲದ 28 ಮಂದಿ ಯುವಕರು ಊರಿಗೆ ಹೋಗುವುದಕ್ಕಾಗಿ ಸಂಬಳ ಪಡೆದು ತಾವಿದ್ದ ರೂಮ್ಗಳನ್ನು ಬಿಟ್ಟು ಬಸ್ ಹಿಡಿಯುವುದಕ್ಕಾಗಿ ಉಡುಪಿಗೆ ಹೋಗಿದ್ರು. ಅಲ್ಲಿ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ರಾತ್ರಿ ಉಡುಪಿಯಲ್ಲಿ ತಂಗಿದ ಯುವಕರು ಶನಿವಾರ ಮರಳಿ ತಾವು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಗೆ ಬಂದಿದ್ದರಾದರೂ ಅವರನ್ನ ಸೇರಿಸಿಕೊಳ್ಳಲು ತಯಾರಿಲ್ಲದ ಕಂಪನಿ ಮಾಲೀಕ 2 ದಿನಗಳ ಬಳಿಕ ಬರುವಂತೆ ಹೇಳಿ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಪಡುಬಿದ್ರಿ ಪಿಎಸ್ಐ ಸುಬ್ಬಣ್ಣ ಅವರು, ಕಂಪನಿ ಮಾಲೀಕನನ್ನ ನಾನು ಬಹಳಷ್ಟು ವಿನಂತಿಸಿಕೊಂಡರೂ ಅವರನ್ನ ಸೇರಿಸಿಕೊಳ್ಳಲು ಒಪ್ಪಲಿಲ್ಲ. ಆ ಯುವಕರು ರಾತ್ರಿ ಹೊತ್ತು ಬೀದಿಯಲ್ಲಿ ಮಲಗುವ ಸ್ಥಿತಿ ಅರಿತ ನಾವು ಖಾಸಗಿ ಹಾಲ್ ಒಂದರ ಮಾಲೀಕರ ಮನವೊಲಿಸಿ 2 ದಿನಗಳ ಕಾಲ ಉಳಿದುಕೊಳ್ಳಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. 2 ದಿನಗಳ ಬಳಿಕ ಅವರನ್ನ ಅವರ ಊರಿಗೆ ಕಳುಹಿಸಿಕೊಡಲಾಗುವುದು. ಅವರಿಗೆ ಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು ಎಂಬುದಾಗಿ ಹೇಳಿದ್ದಾರೆ. ಉದ್ಯೋಗದಲ್ಲಿದ್ದ ಸುಮಾರು 28 ಜನರು ಅಲ್ಲಿ ಉಡುಪಿಯಲ್ಲಿ ಒರಿಸ್ಸಕ್ಕೆ ಹೋಗುವ ಟ್ರೈನ್ ಅಂತಂದೆಲ್ಲ ಹೋದರು. ಎಲ್ಲ ಇಲ್ಲಿ ಕೆಂಚೇಗೌಡ ರೂಮ್ ಖಾಲಿ ಮಾಡಿ ಫ್ಯಾಕ್ಟ್ರಿಯಿಂದ ಕೆಲಸ ಬಿಟ್ಟು ಅವರು ಉಡುಪಿ ಹೋದರು. ಉಡುಪಿಯಲ್ಲಿ ಅವರಿಗೆ ಯಾವುದೇ ಟ್ರೈನ್ ಸಿಕ್ಕಿಲ್ಲ. ವಾಪಸ್ ನಿನ್ನೆ ಬರಲಿಲ್ಲ. ಅವರು ಇವತ್ತು ಬೆಳಿಗ್ಗೆ ಬಂದರು, ರಾತ್ರಿ ಉಳ್ಕೊಂಡು. ಇಲ್ಲಿ ಬೆಳಿಗ್ಗೆ ಬಂದಾಗ ಫ್ಯಾಕ್ಟ್ರಿ ಹತ್ರ ಕೇಳಿದಾಗ ಫ್ಯಾಕ್ಟ್ರಿ ದನಿ ಯಾವುದೇ ಕಡೆ ನಮಗೆ ಒಳಗೆ ಬರ್ತದೆ ತಿರಸ್ಕಾರ ಮಾಡಿದ್ರು. ಅವರು ಇಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಅದು ಕಂಜಿನಡ್ಕೆ ಬಂದಾಗ ಅಲ್ಲಿ ಸಹ ರೂಮ್ ಖಾಲಿ ಮಾಡಿದ್ರೆ ಅಲ್ಲಿ ಒಂದು ರೂಮ್ ಕೊಡಿಲ್ಲ. ಅದ ನಂತರ ನಾವು ಹೋಯಿತು, ಪಬ್ಲಿಕ್ ಫೋನ್ ಮಾಡಿದ್ರೆ ಇವರು ರೋಡಲ್ಲಿ ಎಲ್ಲ ನಿಂತಿದ್ದಾರೆ ಒಂದು 28 ಜನ. ನಾವು ರಿಕ್ವೆಸ್ಟ್ ಮಾಡಿದೆ. ಮತ್ತು ನಮ್ಮ ಇಲ್ಲಿಯ ಇವರು ನಮ್ಮ ಸಾಧು ಪೂಜಾರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಇದು ಕೊಡ್ತೇನೆ, ಒಂದು ಹಾಲ್ ಕೊಡ್ತೇನೆ, ಸದ್ಕಾಲ 2 ದಿನಕ್ಕೆ ಆಲ್ರೆಡಿ ಟಿಕೆಟ್ ಆಗಿದೆ, ಹೋಗ್ತಾರೆ 2 ದಿನ